ಅಭಿವೃದ್ಧಿ ಎಂಬುದು ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಹೇಳಿದ್ದಾರೆ. ಇದರ ಜೊತೆ ದೇಶವನ್ನ ಭದ್ರತೆಗೊಳಿಸಲು ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಬೇಕು. ಅವರು ಅಮ್ಟಾಡಿ ಶಕ್ತಿ ಕೇಂದ್ರ ಇದರ ಆಶ್ರಯದಲ್ಲಿ ಕಾರ್ಯಕರ್ತರ ಸಮಾವೇಶವಾಗಿ ಅಮ್ಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 4,95,00,000 ರೂಪಾಯಿ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ಮಾತನಾಡ್ತಾ ಇದ್ರು. ಪಕ್ಷ ನಮ್ಮ ಏಪಲ್ನ ಕಲ್ಪನೆ ಪಂಡ ವ್ಯಕ್ತಿ ಹಿಡಿದು ಏಪಲ ಪಕ್ಷಮಲ್ಲ, ಪಕ್ಷ ಹಿಡಿದು ನಮ್ಮಲ್ಲ ದೇಶಮಲ್ಲ. ದೇಶದ ವಿಷಯ ಬಂದ ನಮ್ಮ ಪಕ್ಷ ಜನಸಂಘ ಹೊಡೆದು ಐನು ಸ್ಯಾಕ್ರಿಫೈಸ್ ಮಲ್ತದ್ದು ಅಪ್ಪ ಜನತಾದ ರೊಟ್ಟಿ ಹೊಡೆದು ಬೊಕ್ಕ ನಮ್ಮ BJP ಅದು ಕನ್ವರ್ಟ್ ಆಯ್ನಿ. ಇದು ಪಕ್ಷನೇ ಏತೋ ಕಟ್ಟದು ಕಷ್ಟ ಬೈದಿನ ಪಕ್ಷನೇ ಅವರ ತ್ಯಜಿಸಿನ ಕೆಲಸವಲ್ಲ ಈ ಪಕ್ಷ ಮಲ್ತದನ್ನು ಜನಸಂಘದ ಸಂದರ್ಭಗಳು ಅಂಚ ನಮ್ಮ ಹಿಡಿದಲ ಮಲ್ಲ ನಂಗೆ ದೇಶ ಸೇವೆ ಮಲ್ಪೆರೋಸ್ಕರ ನಂಗೆ ಈ ಮಾತಿರಲ್ಲ ಅವಕಾಶ ತೆಗೆದ